ವಾಹನ ತಪಾಸಣೆಯ ವೇಳೆ ಗೂಡ್ಸ್ ವಾಹನ ಡಿಕ್ಕಿ ಹೊಡೆದ ಪರಿಣಾಮ ದ್ವಿಚಕ್ರ ವಾಹನ ಸವಾರ ಸ್ಥಳದಲ್ಲಿ ಮೃತಪಟ್ಟ ಘಟನೆ ಉಪ್ಪಿನಂಗಡಿ ಸಮೀಪದ ಆತೂರು ಎಂಬಲ್ಲಿ ಮಂಗಳವಾರದಂದು ನಡೆದಿದೆ. ಮೃತ ಸವಾರನನ್ನು ಆತೂರು ಬೈಲ್ ನಿವಾಸಿ ಹ್ಯಾರಿಸ್ ಎಂದು ಗುರುತಿಸಲಾಗಿದೆ. ಮೃತರು ತನ್ನ ತಾಯಿಯೊಂದಿಗೆ ದ್ವಿಚಕ್ರ ವಾಹನದಲ್ಲಿ ತೆರಳುತ್ತಿದ್ದ ವೇಳೆ ಆತೂರು ಪೊಲೀಸ್ ಚೆಕ್ಪೋಸ್ಟ್ನಲ್ಲಿ ಪೊಲೀಸರು ವಾಹನವನ್ನು ತಡೆದಿದ್ದಾರೆ. ಈ ವೇಳೆ ದಾಖಲಾತಿ ತೆಗೆದುಕೊಂಡು ರಸ್ತೆ ದಾಟುವ ವೇಳೆ ಟಾಟಾ ಏಸ್ ಗೂಡ್ಸ್ ವಾಹನವು ಡಿಕ್ಕಿ ಹೊಡೆದು ಸವಾರ ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ. ಸ್ಥಳದಲ್ಲಿ ನೂರಾರು ಜನ ಸೇರಿದ್ದು ಪೊಲೀಸ್ ಚೆಕ್ ಪಾಯಿಂಟ್ ಧ್ವಂಸ ಮಾಡಿದ್ದಾರೆ. ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿದ್ದು ಜನರನ್ನು ಚದುರಿಸಲು ಪೊಲೀಸರು ಲಘು ಲಾಠಿ ಚಾರ್ಜ್ ಮಾಡಿದ್ದಾರೆ. ಘಟನಾ ಸ್ಥಳಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಪ್ರತಿಭಟನಾ ನಿರಂತರರನ್ನು ಸಮಾಧಾನಿಸುತ್ತಿದ್ದಾರೆ. ನೀಡೋದಕ್ಕೆ ನಮ್ಮ ಕಡಬ ಪ್ರತಿನಿಧಿ ಪ್ರಕಾಶ್ ಅವರು ನೇರ ಸಂಪರ್ಕದಿದ್ದಾರೆ. ಅವರನ್ನ ಮಾತಾಡ್ಸೋಣ. ಪ್ರಕಾಶ್ ಅವರೇ, ಏನಾಯ್ತು ಘಟನೆ? ಯಾಕೆ ಇಷ್ಟು ಲಾಠಿ ಚಾರ್ಜ್ ಆಗುವಂತ ಮಟ್ಟಕ್ಕೆ ಬೆಳೆಯಿತದು? ಹೌದು, ಇದರಲ್ಲಿ ಕಡಬ ಠಾಣೆಗೆ ಸಂಬಂಧಪಟ್ಟಂತೆ ಆತೂರು ರಾಮಕುಂಜದಲ್ಲಿ ಒಂದು ಔಟ್ ಪೋಸ್ಟ್ ಚೆಕ್ ಅಂದ್ರೆ ಕೊರೋನಾ ಸಂಬಂಧಿಸಿದ ಇದಕ್ಕೆ ಓಡಾಡುವ ಜನರಿಗೋಸ್ಕರ, ಇಲ್ಲಾಂದ್ರೆ ಕೆಲವು ಸಮಯ ಮೀರಿ ಅವಧಿ ಮೀರಿ ಸಂಚರಿಸುವಂತವರಿಗೆ ತಡೆ ಹಾಕುವುದಕ್ಕೋಸ್ಕರ ಅಲ್ಲೊಂದು ಚೆಕ್ ಪೋಸ್ಟ್ ಅನ್ನು ನಿರ್ಮಾಣ ಮಾಡಿದ್ರು. ಈ ಚೆಕ್ ಪೋಸ್ಟ್ ಅಲ್ಲಿ ವಾಹನಗಳ ತಪಾಸಣೆ ನಡೀತಾ ಇರ್ತದೆ. ಯಾಕಂದ್ರೆ ಸರ್ಕಾರ ವಿಧಿಸುವಂತ ಸಮಯದ ನಂತರದಲ್ಲಿ ಬರುವ ವಾಹನಗಳಿಗೆ ತಪಾಸಣೆ ಮಾಡುವಂತದ್ದು ಅಂತದ್ದು ನಡೀತಾ ಇರ್ತದೆ. ಇವತ್ತು ಅಂತದೇ ಅಲ್ಲಿ ಚೆಕಿಂಗ್ ನಡೀತಾ ಇತ್ತು. ಆ ಸಮಯದಲ್ಲಿ ದ್ವಿಚಕ್ರ ವಾಹನದಲ್ಲಿ ಬಂದ ಒಬ್ಬ ಹುಡುಗನ ಹತ್ರ ಪೊಲೀಸ್ ಅವರು ದಾಖಲೆ ಕೇಳ್ತಾರೆ. ದಾಖಲೆ ಕೇಳುವಂತ ಸಮಯದಲ್ಲಿ ಆತ ವಾಹನದ ದಾಖಲೆ ಹಿಡ್ಕೊಂಡು ಪೊಲೀಸರ ಹತ್ರ ಬರೋದಕ್ಕೆ ಶ್ರಮ ಪಡ್ತಾನೆ. ಆವಾಗ ಒಪೋಸಿಟ್ ಸೈಡ್ ಇಂದ ಬಂದ ಒಂದು ಟಾಟಾ ಏಸ್ ವಾಹನ ಬಂದು ಈತನಿಗೆ ಹೊಡೆದಿರುವಂತದ್ದು. ನಂತರದಲ್ಲಿ ಆತ ಅಲ್ಲಿ ಸ್ಥಳದಲ್ಲಿ ಮೃತಪಟ್ಟಿರುವಂತದ್ದು. ಅದಕ್ಕೆ ಸಂಬಂಧಿಸಿದಂತೆ ಅಲ್ಲಿನ ಸ್ಥಳೀಯರು ಸ್ವಲ್ಪ ಜನ ಸೇರಿ ಸ್ವಲ್ಪ ಅಲ್ಲಿ ಪರಿಸ್ಥಿತಿ ಸ್ವಲ್ಪ ವಿಕೋಪ. ಹೌದು, ಅವರು ಪೊಲೀಸರ ಬಗ್ಗೆ ಯಾಕೆ ಆಕ್ರೋಶ ವ್ಯಕ್ತಪಡಿಸಿದ್ರು? ಖಂಡಿತವಾಗಲ್ಲ, ಅದು ಪೊಲೀಸರ ಬಗ್ಗೆ ಅಂದ್ರೆ ಪೊಲೀಸ್ ಅವರು ಚೆಕಿಂಗ್ ವ್ಯವಸ್ಥೆ ನಿಲ್ಲಿಸಿದ ಈ ತರ ಆಗಿದೆ ಅಂತ ಅಲ್ಲಿ ಜನಗಳು ಅನ್ಕೊಂಡ್ರು. ಜನಗಳ ಆರೋಪ ಇರುವಂತದ್ದು. ಆದ್ರೆ ಪೊಲೀಸ್ ಅವರು ಹೇಳೋ ಪ್ರಕಾರ ಅವರು ಯಾವುದೇ ಅಂತದ ವಿಚಾರದಲ್ಲಿ ಅವರು ಇಲ್ಲ, ಅವರು ದಾಖಲೆ ಕೇಳಿದ್ದಾರೆ. ಇವ ಏಕಾಏಕಿ ಓಡಿ ಬಂದ ಸಮಯದಲ್ಲಿ ವಾಹನ ಬಂದು ಹೊಡೆದಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಆದ್ರೆ ಸ್ಥಳೀಯರು ಆಕ್ರೋಶಗೊಂಡು ಅಲ್ಲಿ ಒಂದು ಪೊಲೀಸ್ ತಾತ್ಕಾಲಿಕ ಒಂದು ಶೆಡ್ ತಪಾಸಣಾ ಕೇಂದ್ರವನ್ನು ನಿರ್ಮಿಸಿದರು. ಆ ತಪಾಸಣಾ ಕೇಂದ್ರ ಇದ್ದಾರೆ. ನಂತರದಲ್ಲಿ ಅಲ್ಲಿ ಸ್ವಲ್ಪ ವಿಕೋಪ ಪರಿಸ್ಥಿತಿ ಸ್ವಲ್ಪ ವಿಕೋಪಕ್ಕೆ ಹೋಗುತ್ತೆ. ಆ ಸಮಯದಲ್ಲಿ ಪೊಲೀಸರು ಅನಿವಾರ್ಯವಾಗಿ ಅಲ್ಲಿ ಲಾಠಿ ಚಾರ್ಜ್. ಈಗ ಸದ್ಯ ಪರಿಸ್ಥಿತಿ ಹೇಗಿದೆ ಪ್ರಕಾಶ್ ಅವರಲ್ಲಿ? ಸದ್ಯದ ಮಟ್ಟದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನು ಅಲ್ಲಿ ಇವಾಗ ನಿಯೋಜಿಸಲಾಗಿದೆ. ಅಲ್ಲಿ ಉನ್ನತ ಮಟ್ಟದ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಹೆಚ್ಚಿನ ಮಟ್ಟದ ಪೊಲೀಸರನ್ನು ಜಾಗದಲ್ಲಿ ಮಾಡಿದ್ದಾರೆ. ಸದ್ಯದಲ್ಲಿ ಪರಿಸ್ಥಿತಿ ಸ್ವಲ್ಪ ನಿಯಂತ್ರಣದಲ್ಲಿ ಇರಬೇಕಾಗುತ್ತೆ. ಧನ್ಯವಾದಗಳು ಪ್ರಕಾಶ್ ಅವರೇ.